ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಸಾನ್ನಿಧ್ಯ ಸೇವಾ ಟ್ರಸ್ಟ್ ಎಂಡೋ ಪೀಡಿತರ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಓಣಂ ಹಬ್ಬ ಆಚರಿಸಲಾಯಿತು. ಎಲ್ಲ ಎಂಡೋ ಪೀಡಿತ ಮಕ್ಕಳು ಭಾಗವಹಿಸಿ ಆನಂದಿಸಿದರು. ಇದೊಂದು ಎಂಡೋ ಪೀಡಿತರ ಪುನಶ್ಚೇತನ ಕೇಂದ್ರವಾಗಿದ್ದು ಸುಮಾರು 50ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಇಲ್ಲಿನ ಮೇಲ್ವಿಚಾರಕಿ ಶ್ರೀಮತಿ ಜೋಸ್ಟಿನ್ ರವರು ಮಾತನಾಡಿ, ಓಣಂ ಬಗ್ಗೆ ಎಂಡೋ ಪೀಡಿತ ಮಕ್ಕಳಿಗೆ ಸಂಪೂರ್ಣ ಮಾಹಿತಿ ನೀಡಿ ನಮ್ಮ ಹಬ್ಬಗಳ ಬಗ್ಗೆ ಹೇಳಿದ್ದೇವೆ ಎಂದು ಹೇಳಿದರು. ಇವತ್ತು ನಮ್ಮ ಸಾನ್ನಿಧ್ಯ ಕೇಂದ್ರದಲ್ಲಿ ನಾವು ಕೇರಳದ ಪ್ರಸಿದ್ಧ ಹಬ್ಬವಾಗಿರುವಂತಹ ಓಣಮನ್ನು ಆಚರಿಸಿಕೊಂಡಿದ್ದೇವೆ. ಆಚರಣೆಯನ್ನು ಬಹಳ ಸರಳವಾಗಿ, ಅಂದರೆ ಕೊರೋನಾದ ನಿಯಮಾವಳಿಗಳನ್ನೆಲ್ಲ ಅನುಸರಿಸಿಕೊಂಡು ನಾವು ಬಹಳ ಸರಳವಾಗಿಯೇ ನಾವು ಆಚರಿಸಿದ್ದೇವೆ. ಆದರೂ ನಮ್ಮ ಮಕ್ಕಳಿಗೆ ಓಣಂ ಏನು ಅಂತ ಒಂದು ತಿಳುವಳಿಕೆ ಬರಲಿ, ಅದರ ಅರಿವು ಮೂಡಲಿ ಅಂತ ಹೇಳಿಕೊಂಡು ನಾವು ಈ ಒಂದು ಫೆಸ್ಟಿವಲನ್ನು ಆಚರಣೆ ಮಾಡಿದ್ವು. ಓಣಂ ಸದ್ಯವನ್ನು ನೀಡಿದ್ವು ಮಕ್ಕಳಿಗೆ. ಜೊತೆಯಲ್ಲಿ ಓಣಕ್ಕಳಿ ನಮ್ಮ ಎಲ್ಲ ಟೀಚರ್ಸಿಂದ ಓಣಕ್ಕಳಿಯನ್ನು ಏರ್ಪಡಿಸಿದ್ದೆವು. ಅದರ ಜೊತೆ ಹೂವಿನ ರಂಗೋಲಿಯನ್ನು ಬಿಡಿಸಿ ಮಕ್ಕಳಿಗೆ ಓಣಂ ಏನು ಅಂತ ಅರಿವಾಗುವ ರೀತಿಯಲ್ಲಿ ನಾವು ಸೆಲೆಬ್ರೇಷನನ್ನು ಮಾಡಿದ್ದೆವು. ಕಾರ್ಯಕ್ರಮದಲ್ಲಿ ಮನಃಶಾಸ್ತ್ರಜ್ಞೆ ಮಲ್ಲಿಕಾ, ಅಕ್ಷತಾ, ಸುಜಾತಾ, ಹೇಮಾವತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.